ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಸಮೀಪದ ಮುಂಡೂರು ಕಂಪ ಎಂಬಲ್ಲಿ ಮಂಗಳವಾರ ಯುವತಿ ಜಯಶ್ರೀ ಕೊಲೆ ಪ್ರಕರಣದ ಆರೋಪಿಯ ತನಿಖೆ ಮುಂದುವರೆದಿತ್ತು. ಯುವತಿಯ ಮಾಜಿ ಪ್ರಿಯಕರ ಉಮೇಶ ಎಂಬಾತನ ಈ ಕೊಲೆ ಪ್ರಕರಣದ ಹಿಂದೆ ಇದ್ದಿರಬಹುದು ಎಂದು ಆಕೆಯ ಪೋಷಕರು ಶಂಕಿಸಿದ್ದಾರೆ. ಘಟನಾ ಸ್ಥಳಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಋಷಿಕೇಶ್ ಭಗವಾನ್ ಸೋಣವಾಣೆ ಭೇಟಿ ನೀಡಿ ತನಿಖೆಗೆ ಮಾರ್ಗದರ್ಶನ ನೀಡಿದ್ದಾರೆ. ಮೃತ ಯುವತಿ ಜಯಶ್ರೀ ಮುಂಡೂರು ಕಂಪ ನಿವಾಸಿಯಾಗಿರುವ ದಿವಂಗತ ಗುರುವಪ್ಪ ಮತ್ತು ದೇವಕಿ ದಂಪತಿಯ ಪುತ್ರಿಯಾಗಿದ್ದು, ಖಾಸಗಿ ಸಂಸ್ಥೆಯೊಂದರಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ಲು. ಕೆಲವು ಸಮಯದಿಂದ ಕೆಲಸವನ್ನು ಬಿಟ್ಟು ಮನೆಯಲ್ಲೇ ಇದ್ದಳು ಎಂದು ತಿಳಿದು ಬಂದಿದೆ. ಪ್ರಕರಣಕ್ಕೆ ಸಂಬಂಧಿಸಿ ಯುವತಿಯ ತಾಯಿ ಗಿರಿಜಾ ಅವರು ಸಂಪ್ಯ ಪೊಲೀಸ್ ಠಾಣೆಗೆ ದೂರನ್ನು ಸಲ್ಲಿಸಿದ್ದು ಎಫ್ಐಆರ್ ದಾಖಲಾಗಿದೆ. ನನ್ನ ಪುತ್ರಿ 23 ವರ್ಷ ಪ್ರಾಯದ ಜಯಶ್ರೀ BSc ಪದವಿಯನ್ನು ಮುಗಿಸಿ ಮನೆಯಲ್ಲಿಯೇ ಇದ್ಲು. ಜನವರಿ 17ರಂದು ಬೆಳಗ್ಗೆ 11 ಗಂಟೆಗೆ ನಾನು ತೋಟಕ್ಕೆ ಹೋಗಿದ್ದೆ. ಸುಮಾರು 11:30 ಗಂಟೆಯ ವೇಳೆಗೆ ಪುತ್ರಿ ಜಯಶ್ರೀ ಅಮ್ಮ ಎಂದು ಕೂಗಿಕೊಂಡು ನನ್ನ ಬಳಿಗೆ ಓಡಿ ಬಂದಿದ್ದಾಳೆ. ಆಗ ಅವಳ ಹೊಟ್ಟೆಯಲ್ಲಿ ಗಾಯವಾಗಿ ರಕ್ತಸ್ರಾವವಾಗ್ತಾ ಇರುವುದು ಕಂಡು ಬಂದಿದ್ದು, ನಾನು ಕೂಡಲೇ ಆಕೆಯನ್ನ ಆಟೋ ರಿಕ್ಷಾದಲ್ಲಿ ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದೇನೆ. ವೈದ್ಯರು ಮಧ್ಯಾಹ್ನ ಸುಮಾರು 12-15 ಗಂಟೆಗೆ ಪರೀಕ್ಷಿಸಿ ಜಯಶ್ರೀ ಮೃತಪಟ್ಟಿರುವುದಾಗಿ ತಿಳಿಸಿದ್ದಾರೆ. ಜಯಶ್ರೀಯನ್ನ ಕನಕ ಮಜಲಿನ ಉಮೇಶ ಎಂಬಾತ ಕೆಲವು ಸಮಯದಿಂದ ಪ್ರೀತಿಸ್ತಾ ಇದ್ದು, ಆತನು ಆಗಿಂದಾಗಿಯೇ ನಮ್ಮ ಮನೆಗೆ ಬರ್ತಾ ಇದ್ದ. ಇತ್ತೀಚೆಗೆ ಆತನ ಗುಣನಡತೆ ಜಯಶ್ರೀಗೆ ಇಷ್ಟವಾಗದ ಕಾರಣ 2022 ನವೆಂಬರ್ ವೇಳೆಗೆ ಆಕೆ ಉಮೇಶನನ್ನ ದೂರ ಮಾಡಿರುತ್ತಾಳೆ. ಈ ವಿಷಯದಲ್ಲಿ ಉಮೇಶನು ಅಸಮಾಧಾನದಿಂದ ಇದ್ದ. ಜಯಶ್ರೀ ಜನವರಿ 17ರಂದು ಬೆಳಗ್ಗೆ ಸುಮಾರು 11:30 ಗಂಟೆಗೆ ಮನೆಯಲ್ಲಿ ಇದ್ದಾಗ ಅಪರಿಚಿತ ವ್ಯಕ್ತಿ ಮನೆಯೊಳಕ್ಕೆ ಅಕ್ರಮ ಪ್ರವೇಶ ಮಾಡಿ ಆಕೆಯನ್ನ ಮಾರಕ ಆಯುಧದಿಂದ ತಿವಿದು ಕೊಲೆಯನ್ನ ಮಾಡಿದ್ದು, ಈ ಕೃತ್ಯವನ್ನ ಉಮೇಶನೇ ಮಾಡಿರುವಂತಹ ಸಾಧ್ಯತೆ ಇದೆ ಎಂಬ ಸಂಶಯವಿದೆ ಎಂದು ಗಿರಿಜಾ ಅವರು ಸಲ್ಲಿಸಿದ ದೂರಿನಲ್ಲಿ ತಿಳಿಸಿದ್ದಾರೆ.